సొల్మెలు నమ్మకుడ్ల తుಳು వార్ತೆలు ಇನ್ನಿತ್ತ ಮಲ್ಲ ಸುದ್ದಿಲು ಕುಟ್ಲದ ಕೋಡಿಕಲ್ ಬಂದ್ ನಾಗವನ ಅಶುದ್ಧ ಮಲ್ತಿನ ಕಿಡಿಗೇಡಿಲೆಗ್ ಮೂಂಕದ ಬಲ್ಲುಪಾಡುಡು ಪ್ರತಿಭಟನೆ ಸಭೆಟ್ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಕುಟ್ಲದ ಶಾರದಾ ವಿದ್ಯಾಲಯಡು ಹಬ್ಬಗಳ ಸಂಭ್ರಮ ರಡ್ಡು ಸರತ 21 ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನಡು ಅಷ್ಟಕುಲ ನಾಗಮಂಟಪಡು ಪ್ರತಿಷ್ಠಾ ಮಹೋತ್ಸವ ಎಲ್ಲಿಯ ಪ್ರಯಡೆ ಎಡ್ಡೆ ವಿಚಾರಧಾರೆ ಮೂಡ್ನಾಗ ಸ್ವಚ್ಛ ಸಮಾಜ ಕಟ್ಯರ ಸಾಧ್ಯ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಕಟೀಲಡು ಬ್ರಹ್ಮರ ಇಂಚರ ನುಡಿ ಹಬ್ಬ ತುಳು ಉಚ್ಚೆಯು ಮುಗಿತಲ ಸಾಧಕರಿಗೆ ಮರ್ಯಾದೆ ಇಂಚಿನ ಎಡ್ಡೆ ಕಾರ್ಯಕ್ರಮ ಬುಡಂದೆ ನಡಪಡು ಶ್ರೀಧರ ಡಿಎಸ್ ಇತ ವಾರ್ತೆದ ವಿವರ ಕುಟ್ಲ ಕೋಡಿಕಲ್ದ ನಾಗವನತ ನಾಗನ ಕಲ್ಲದೆತ್ತದಕ್ಕದ ನಾಗವನ ಅಶುದ್ಧ ಮಲ್ತಿನ ಆರೋಪಿಲೆನ ನನಲ ಬಂಧನ ಮಲ್ಪಂದಿ ನಡೆದವರ ಸೋಮವಾರ ಕೋಡಿಕಲ್ ಬಂದ್ ಆದಿತ್ತಂಡ ಹಿಂದೂ ಸಂಘಟನೆಲು ಲೆಪ್ಪುಕೊರ್ ನಡೆದವರ ಹೆಚ್ಚಿನ ಮಾತಾ ಅಂಗಡಿ ಸಂಸ್ಥೆಲು ಬಂದ್ ಆದಿತ್ತ ಕುಡ್ಲ ಕೋಡಿಕಲ್ ನಾಗನ ಕಟ್ಟೆದ ನಾಗನ ಕಲ್ಲು ದಕ್ಕದು ಅಶುದ್ಧ ಮಲ್ತಿನ ಆರೋಪಿಲೆನು ಪತ್ತೆರೆ ಒತ್ತಾಯ ಮಲ್ತದು ಸೋಮವಾರ ಹಿಂದೂ ಸಂಘಟನೆಲು ಕೋಡಿಕಲ್ ಬಂದ್ಗ್ ಲೆಪ್ಪು ಕೊರ್ದಿತ್ತ ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಊರ್ದ ಸಾರ್ವಜನಿಕರು ಬಂದ್ಗ್ ಲೆಪ್ಪು ಕೊರು ನಿರ್ದಾವ್ರ ಹೆಚ್ಚಿನ ಅಂಗಡಿಲು ಮಾತ ಬಂದಾದಿತ್ತ ಮೆಡಿಕಲ್ ಅಂಗಡಿ ಕಾಯಿ ಕಜಪು ಚಿಕನ್ ಮಟನ್ ಅಂಗಡಿ ಫಲವಸ್ತು ದಿನನಿತ್ಯದ ವಸ್ತುಲಿನ ಅಂಗಡಿ ಇಂಚ ಮಾತ ಬಂದಾದ್ ಬೆರಿಸಾಯ ಕೊರ್ತ ಬೊರ್ಚಾಂದಿ ಸಂಗತಿ ಓಲ ಆವಂದಿನಂಚ ಪೊಲೀಸ್ ಬಂದೋಬಸ್ತ್ ಮಲ್ತದಿತ್ತಿರು ಕೋಡಿಕಲ್ ಮೈದಾನಡು ನಾಗನಕಟ್ಟೆ ಮುಟ್ಟ ಪಾದಯಾತ್ರೆ ನಾಗಬ್ರಹ್ಮ ದೇವಸ್ಥಾನಡು ಕೈ ಮುಗಿದು ಪ್ರಾರ್ಥನೆ ಮಾತ ಅಟ್ಟಣೆ ಮಲ್ತದ ಅವಿಡ್ದು ಬೊಕ್ಕ ಆರೋಪಿಲಿನ ಬಂಧನಗೂ ಸರ್ಕಾರ ಬೊಕ್ಕ ಪೊಲೀಸ್ ಇಲಾಖೆಗೆ ಒತ್ತಾಯ ಮಲ್ಪ ಅಂದ್ ವಿಶ್ವ ಹಿಂದೂ ಪರಿಷತ್ ನಾಯಕರು ಮಾಹಿತಿ ಕೊಡ್ದಿತ್ತಿರು ನಾಗವನ ಅಶುದ್ಧ ಮಲ್ತಿನ ಬಗೆಟ್ ಹಿಂದೂ ಸಂಘಟನೆಲು ಭಾರಿ ಪ್ರತಿಭಟನೆ ನಡಪಾದಿತ್ತ ಶಾಸಕರ ಭರತ್ ಶೆಟ್ಟಿ ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಡಿಸಿಪಿ ಹರಿರಾಮ್ ಶಂಕರ್ ಜಾಗಿಗೆ ಭೇಟಿ ಕೊರ್ದು ಭಿನ್ನೈತುಂಡಲ ಪ್ರತಿಭಟನೆ ಕೈಬಿಡುತ್ತಿಜರು ಆರೋಪಿಲಿನ ಬಂಧನಗೂ ಒತ್ತಾಯ ಮಲ್ತದು ಪ್ರತಿಭಟನೆ ನಡೆತೊಂದುಂಡು ದೈವ ಅಂದರೆ 35 ದಿವಸ ನಾಗದೇವರ ಮೆತ್ತು ಅವನು ಒಂದು ನಡುವೆ ಬಲಿಯತ್ತಿಲ್ಲ ಅವನು ನಡ್ತಿನ ಮನುಷ್ಯ ನುಪ್ಪಲಿಂದ ಅವನಿಗೆ ಕೆಲಸ ಮಾಡ್ತಾರೆ ಆ ಸಾಧ್ಯ ಇತ್ತು ಅವತ್ತು ಘಟನೆ ಅದು ಮೂಲ ನಾಗದೇವರ ಒಂದು ಕಲೆಯನ್ನು ಆ ಮೂಲಕ ದೈವಲೇ ನಾಡು ಬರ್ತದೆ ಆ ಓಮನಿ ಕಾಲ ಆಯ್ತಾನಲ್ಲ ಎರಡು ಮೂರು ಪ್ರಾರ್ಥನೆ ನಡೆತದೆ ಅವು ನಾಗದೇವರು ಒಂದು ಮೂಲಕ ರಾಹುಗಳಿಗೆ ನಾಡು ಬರ್ತದೆ ಜನಗಳ ಸಪೋರ್ಟ್ ಎಡ್ಡ ಮಾತಾಡ್ತಿಲ್ಲ ಅದು ఆయన ಬೇರೆ ಕೆಲಸ ಮಾಡ್ತಿದ್ದೆ ಅಕ್ಕನ ನಾಡು ಬರ್ತೊಂಡತ್ತಂದ್ರೆ ಈ ಕೆಲ ಜನಗಳೇ ತೊಂದರೆ ಅಲ್ಲಿ ಕುಡ್ಲಡ್ ಕ್ಯಾಟರಿಂಗ್ ಸಂಸ್ಥೆದ ಮಧ್ಯಾಹ್ನದ ವನಸು ವ್ಯವಸ್ಥೆ ಮಲ್ತದ ಪಿರಪ ಒಂದಿತ್ತಿನ ಪಿಕಪ್ ಗಾಡಿ ಮರಕ್ಕೆ ಇಡ್ತದ ಇರುವೇರ್ ಜವನೀರ್ ತೀರ್ನ ಬೇಜಾರ್ದ ಸಂಗತಿ ಆಯ್ತಾರ ತುಂಬೆ ರಾಮಲ್ ಕಟ್ಟೆಡ ನಡ್ತದಂಡ ಜೂವ ಕಳೆವನ್ನಕ್ಲು ಉಬ್ಬಾರ್ದ ಚೇತನ್ ಬಕ್ಕ ಆಶಿತ್ ಆದಿತ್ತದ ಕುಡ ಇರುವೇರ್ ಜವನೀರೆಗ್ ಪೆಟ್ಟಾತಂಡ ಕ್ಯಾಟರಿಂಗ್ ಸಂಸ್ಥೆ ಒಂದೇತ ಪಿಕಪ್ ಗಾಡಿ ಮರಕ್ಕೆ ಇಡ್ತದ ಇರುವೇರ ಜವಣಿರು ಜೀವ ಕಳೆವನ್ನ ಬೇಜಾರ್ದ ಸಂಗತಿ ಐತರ ಬಿಸಿ ರೋಡ್ ರಾಜಮಾರ್ಗ 75 ತುಂಬೆ ರಾಮಲ್ ಕಟ್ಟೆ ಕೈತಲ್ ನಡೆತದ ಉಬಾರ್ದ 25 ವರ್ಷ ಪ್ರಾಯದ ಚೇತನ್ ಬೊಕ್ಕ 21 ವರ್ಷದ ಆಶಿತ್ ತೀರ್ದೇರೋ ಸಿಂಚನ್ ಬೊಕ್ಕ ಸುದೀಪ್ ಇಂಚ ಇರುವೇರೆಗ್ ಪೆಟ್ಟಾತಂಡ ಕುಡ್ಲಡ್ ಕ್ಯಾಟರಿಂಗ್ ವ್ಯವಸ್ಥೆ ಮಲ್ತದ ಪಿರಪೋನಗ ಅಕ್ಲಿನ ಪಿಕಪ್ ಗಾಡಿ ಮರಕ್ಕೆ ಇಡ್ತದ ಜೋರಾದ ಪೆಟ್ಟಾಯಿನ ಇರುವೇರೆಲ್ನ ಆಸ್ಪತ್ರೆಗೆ ಸಾಗಂಡಲ್ಲ ಅಕುಲು ಅಪಗನೆ ತೀರ್ದಿರೋ ಬಂಟ್ವಾಳ ನಗರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿರೋ ಎಡ್ಡೆ ವಿಚಾರಧಾರೆ ಎಳ್ಯ ಪ್ರಾಯೋಡೆ ಜನಕ್ಲೆಡ ಮೂಡ್ನಾಗ ಅಕ್ಲೆಡ್ದ ಸ್ವಚ್ಛ ಸಮಾಜ ಕಟ್ಯರ ಸಾಧ್ಯ ಅಂದ್ ಶ್ರೀ ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಪಂತೆರು ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನಡು ಹೊಸ ಅಷ್ಟಾಶ್ರಯ ಆಕಾರದ ಅಷ್ಟಕುಲ ನಾಗಮಂಟಪಡು ಪಿರ ಪ್ರತಿಷ್ಠಾ ಮಹೋತ್ಸವ ನಡ್ತೊಂದಿತ್ತದ ಐತ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಉದಿಪನ ಮಲ್ತದ ಆರು ಆಶೀರ್ವಚನ ಕೊರಿಯರು ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನಡು ಹೊಸ ಅಷ್ಟಾಸ್ತ್ರ ಆಕಾರದ ಅಷ್ಟಕುಲ ನಾಗಮಂಟಪಡು ಪಿರ ಪ್ರತಿಷ್ಠಾ ಮಹೋತ್ಸವ ನವೆಂಬರ್ 17 ಮುಟ ನಡತೊಂದಿತ್ತದು ಐತಾರ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಲಿನ ಉದಿಪನಗೂ ಅಟ್ಟಣೆ ಆದಿತ್ತಂಡ ಶ್ರೀ ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿರು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಉದಿಪನ ಮಲ್ತಿರು
ಸ್ವಾಮೀಜಿಯರು ಆಶೀರ್ವಚನ ಕೊರ್ದು ಸನಾತನ ಹಿಂದೂ ಸಂಸ್ಕೃತಿಡು ಧಾರ್ಮಿಕತೆಗೂ ಮಹತ್ವ ಉಂಡು. ದೇವಸ್ಥಾನಲೆಡು ನಡಪುನ ಧಾರ್ಮಿಕ ಕಾರ್ಯಕ್ರಮಲೆಡ್ದು ಜವಣ ಜವಂದಿಯರಡ ಧಾರ್ಮಿಕತೆ ಜಾಗೃತಿ ಆಯರೆ ಸಾಧ್ಯ. ಎಡ್ಡೆ ವಿಚಾರಧಾರೆ ಇಲ್ಯ ಪ್ರಾಯುಡೆ ಜನಕ್ಲೆಡ ಮೂಡುನಗ ಅಕ್ಲೆಡ್ದು ಸ್ವಚ್ಛ ಸಮಾಜ ಕಟ್ಟರೆ ಸಾಧ್ಯ ಅಂದು ಸ್ವಾಮೀಜಿ ಪಂಡಿರು. ಭಗವದ್ಭಕ್ತರು ಎಲ್ಲರೂ ಕೂಡ ಏನು ಸರ್ಪ ಸಂಸ್ಕಾರ ಇರ್ಬೋದು, ಆಶ್ಲೇಷ ಬಲಿ ಇರ್ಬೋದು, ನಾಗಪ್ರತಿಷ್ಠೆ ಇರ್ಬೋದು, ಇದನ್ನೆಲ್ಲ ಮಾಡಿಸುವುದರಿಂದ ಭಕ್ತರ ಸದಭಿಷ್ಟಗಳು ಸಿದ್ಧಿಯಾಗಲಿ, ಅವರಿಗೆ ಬೇಕಾಗಿರತಕ್ಕಂಥ ಸುಂದರವಾದ ಒಳ್ಳೆಯ ಸಂತತಿಗಳು, ಒಳ್ಳೆಯ ಸಂಪತ್ತು, ಒಳ್ಳೆಯ ಆರೋಗ್ಯ ಎಲ್ಲವನ್ನೂ ಕೂಡ ಭಗವಂತ ಅನಂತ ಪದ್ಮನಾಭ ಸ್ವಾಮಿ ಅನುಗ್ರಹ ಮಾಡಿ ಸರ್ಪಾದಿ ಅಷ್ಟ ಕುಲ ನಾಗದೇವರ ಮಧ್ಯದಲ್ಲಿರತಕ್ಕಂತಹ ಸಂಕೃಷ್ಣ ರೂಪಿಯಾದ ಭಗವಂತನ ಪೂರ್ಣ ಅನುಗ್ರಹ ಇದ್ದುಕೊಂಡು ಎಲ್ಲ ಭಗವದ್ಭಕ್ತರಿಗೂ ಇಲ್ಲಿಯ ಆಡಳಿತಕ್ಕೆ ಸಂಬಂಧಪಟ್ಟ ಎಲ್ಲ ಮಂದಿಗೂ ಜೀರ್ಣೋದ್ಧಾರಕ್ಕೆ ಸಹಯೋಗ ಕೊಟ್ಟಿರತಕ್ಕಂಥ ಎಲ್ಲ ಮಂದಿಗೂ ಭಗವಂತನ ಪೂರ್ಣ ಅನುಗ್ರಹ ಆಗಿ ಇಲ್ಲಿಯ ಕೀರ್ತಿ ಅದು ಎಲ್ಲ ಕಡೆ ಬೆಳಗಲಿ. ಆ ಮೂಲಕ ದೇಶ ವಿದೇಶದಿಂದ ಬಂದಿರತಕ್ಕಂಥ ಭಗವದ್ಭಕ್ತರು ಇಲ್ಲಿ ಅಂದುಕೊಂಡದ್ದನ್ನು ಪಡೀತಾರೆ ಅಂತ ಹೇಳುವಂತಹ ಒಂದು ಫಲಾನುಗ್ರಹ ಮಾಡತಕ್ಕಂತಹ ಸುಂದರವಾದ ಕ್ಷೇತ್ರವಾಗಿ ಇನ್ನಷ್ಟು ಸಮೃದ್ಧಿಯಾಗಿ ಬೆಳೆಯಲಿ ಅಂತ ಹಾರೈಸ್ತಾ ಮಿನ್ನೆರಾದು ಪಾಲ್ದಿತ್ತೊನ್ನ ಯಾಂತ್ರೀಕೃತ ಮೀನುಗಾರರನ ಸಹಕಾರ ಸಂಘದ ಗುರುಕಾರ್ಯರು ಉಮೇಶ್ ಕಲ್ಕೇರ ಪಾತಿರ್ದು ಎಡ್ಡೆಪ್ಪು ಬೈಕೇರು. ಇಲ್ಲಿ ವೇದಿಕೆಯಲ್ಲಿರುವವರು ತುಂಬ ಶ್ರಮ ಪಟ್ಟಿದ್ದಾರೆ ಅಂತ ನನಗೆ ಅನಿಸ್ತದೆ. ಯಾಕಂದರೆ ಯಾರೂ ಶ್ರಮ ಪಡದೆ ಯಾವ ಕೆಲಸವೂ ಆಗುವುದಿಲ್ಲ. ನಾವು ಕೂಡ ಹಾಗೆ ಸಾಧಾರಣ 60 ವರ್ಷದಿಂದ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿ ಅಲ್ಲಿ ಕೆಲಸವನ್ನು ಪ್ರಾರಂಭಿಸಿದೆ. ಅದರ ಕೆಲಸವನ್ನು ಸಾಂಗವಾಗಿ ಈಗ ನಡೀತಾ ಇದೆ. ನಮ್ಮ ಮಠಾಧೀಶರು ಕಳೆದ ಉತ್ಸವಕ್ಕೆ ಬಂದಿದ್ದಾರೆ, ಆ ಉತ್ಸವದಲ್ಲಿ ಭಾಗವಹಿಸಿದ್ದಾರೆ. ನಾನು ಹೆಚ್ಚಿಗೇನು ಮಾತಾಡೋದಿಲ್ಲ. ದೇವರ ಪ್ರೇರೇಪಣೆ ಇಲ್ಲಿ ಬರಬೇಕಂತ ನನ್ನ ತಾಯಿ ಕಳಿಸಿದಾಳಂತ ನಾನು ಅನಿಸಿಕೊಂಡು ಇಲ್ಲಿ ನಿಮ್ಮೊಟ್ಟಿಗೆ ಇದ್ದು ಇಲ್ಲಿಯ ಸೇವಕನಾಗಿ ಕೂಡ ಕೆಲಸ ಮಾಡುವಂಥ ಭಾಗ್ಯ ದೇವರು ಕೊಡಲಿ ಅಂತ ಪ್ರಾರ್ಥಿಸ್ತಾ ಜೀರ್ಣೋದ್ಧಾರ ಕಾರ್ಯಡು ಮಾತಾ ರೀತಿಯ ಸಹಾಯ ಸಹಕಾರಕ್ಕೊನ್ನ 14 ಜನಕ್ಕೂ ಕ್ಷೇತ್ರದ ನಿಲೆಟ್ಟು ಶ್ರೀದೇವಿನ ಬೊಳ್ಳಿದ ಪಾವಲಿ ಕೊರ್ದು ಮರ್ಯಾದೆ ಮಲ್ತಿರೋ. ಮಾಜಿ ಮಂತ್ರಿ ಬಿ ನಾಗರಾಜ್ ಶೆಟ್ಟಿ ಬಿನ್ನೆರಾದು ಪಾಲ್ದಿತೊಂಡಿರೋ. ಕುಡುಪು ಅನಂತ ಪದ್ಮನಾಭ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಜಗದೀಶ್ ಕುಮಾರ್, ಅನುವಂಶಿಕ ಮುಕ್ತೇಸರರು ಮನೋಹರ್ ಭಟ್, ಪವಿತ್ರ ಪಾಣಿ ಬಾಲಕೃಷ್ಣ ಕಾರಂತ, ಮುಕ್ತೇಸರರು ಭಾಸ್ಕರ್ ಕೆ, ಗುರುಕಾರ್ಯರು ಶ್ರೀ ಕೃಷ್ಣರಾಜ ತಂತ್ರಿ, ಹಿರಿಯ ಸದಸ್ಯರು ಶ್ರೀ ಅಮೃತೇಶ್ವರ ದೇವಸ್ಥಾನ ವಾಮಂಜೂರದ ಆಡಳಿತ ಮುಕ್ತೇಸರರು ಚಂದ್ರಹಾಸರಾಯ್, ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರು ಸುದರ್ಶನ ಕುಡುಪು ಪಾಲ್ದಿತೊಂಡಿರೋ. ಸುಧಾಕರ ಪೇಜಾವರ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಪೇಜಾವರ ಸ್ವಾಮೀಜಿರು ದಲಿತರ್ನ ಇಲ್ಲಡೆ ಪೊಂಡಾವಲು ಕುಲ್ಲೊಲಿ ಆತೆ ಅಕುಲು ಕೋರಿಕೊರುಂಡ ತಿನಿಯರೆ ಅಪುಣ ಅಂದು ಕೇಂಡಿನ ಕನ್ನಡ ಸಿನಿಮಾ ರಂಗದ ಮಲ್ಲ ಸಂಗೀತ ನಿರ್ದೇಶಕರು ಬೊಕ್ಕ ಪದ್ಯ ಬರೆಪುನಾರು ಹಂಸಲೇಖ ಪಂಡಿನ ಪಾತೆರ ಮಲ್ಲ ಒದಂಟಗ ಕಾರಣ ಆತಂಡು ಒಂದು ಪಾಪಜನತ ಏವ್ರಿಗೂ ಕಾರಣ ನಗ ವಿಡಿಯೋ ಪಾಡ್ದು ಮಾಪು ನಟ್ಟುವನ್ನ ಪ್ರಸಂಗ ನಡೆತದಂಡು. ಪೇಜಾವರ ಸ್ವಾಮೀಜಿಲಿನ ಬಗೆಟ್ ಪಾತಿರ್ನ ನಾದ ಬ್ರಹ್ಮ ಬಿರುದು ಪಡೆಯಿನ ಕನ್ನಡ ಸಿನಿಮಾ ಸಂಗೀತ ನಿರ್ದೇಶಕರು ಹಂಸಲೇಖ ಭಾರಿ ಸುದ್ದಿಡುಲೆರು. ಆರ್ಪಂಡಿನ ಪಾತಿರ ಬಾರಿ ಏವ್ರಿಗೂ ಕಾರಣ ಆತಂಡು. ಪೇಜಾವರ ಸ್ವಾಮಿಲು ದಲಿತಿರ್ನ ಇಲ್ಲಡು ವಾಸ ಮಲ್ಪರೆ ಪೋತೆರು. ಅವಳು 6 ಕುಲ್ಲುಲಿ ಅತ್ತೆ ಅಕುಲು ಕೋರಿ ಕೊರುಂಡ ತಿನ್ನಿಯರೆ ಆಪುಂಡ, ಕೋರಿ ಬೊಡ್ಚಿ ಕುರಿ ಕಾಯ್ತು ಕೊರುಂಡ ತಿನ್ಪೆರ, ಲಿವರ್ ಫ್ರೈ ತಿನ್ಪೆರ. ದಲಿತಿರ್ನ ಇಲ್ಲಡೆ ಮಲ್ಲಕುಲು ಪೋಪುನ ದಾನೆ ಮಲ್ಲ ವಿಷಯ ಎಂಕಾಂಡು ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯ ಸುರು ಮಲ್ತಿದೆರೋ. ಇತ್ತೆ ಮಾತಿರ್ಲ ಸುರು ಮಲ್ತಿದೆರೋ. ಬಿಳಿಗಿರಿ ರಂಗಯ್ಯ ಸೋಲಿಗೇರ್ನ ಇಲ್ಲಲ್ದ ಪೊಣ್ಣಡ ಸೇರುಂಡ ಅವೆಟ್ಟು ಇಂಚಿನ ಮಲ್ಲ ವಿಷಯ ಉಂಡು. ಅವೇ ಸೋಲಿಗೇರ್ನ ಪೊಣ್ಣನು ಲೆತಂದ್ಪೋದು ತನ್ನ ದೇವಸ್ಥಾನಡು ದೀದು ಮರ್ಯಾದೆ ಕೊರ್ತುಂಡ ಅವು ಬಿಳಿಗಿರಿ ರಂಗಯ್ಯನ ತಾಕತ್. ಸೂರ್ಯ ಮೂಡು ನೆಡ್ದು ದುಂಬೆ ಸೋಲಿಗೇರ್ನ ಇಲ್ಲಡೆ ಬತ್ತದು ಆ ಪೊಣ್ಣು ಮಗಲಿನ ಒಟ್ಟುಗೂ ಬಿಳಿಗಿರಿ ರಂಗಯ್ಯೆ ಸಂಸಾರ ನಡಪಾದು ಬೋಲ್ಪಾಪು ನೆಡ್ದು ದುಂಬು ಕಲ್ಲಾಪೆಗೆ. ಅವು ದಾನೆ ಮಲ್ಲ ಸಂಗತಿ, ಅವೊಂಜಿ ನಾಟಕ. ದಲಿತಿರ್ನ ಇಲ್ಲಡೆ ಮಲ್ಲಕುಲು ಪೋಪುನ ಅವು ದಾನೆ ಮಲ್ಲ ವಿಷಯನ. ದಲಿತರೇನು ಮಲ್ಲಕುಲು ಅಕ್ಲಿನ ಇಲ್ಲಡೆ ಲೆತ್ತೊಂದು ಪೋಡು, ಅಕ್ಲಿನ ಇಲ್ಲಡು ವನಸು ಕೊರುಡು. ದಲಿತರ ಮುಟ್ಟುನ ಲೋಟೆ ಎಂಕುಲು ದೆಕ್ಕುವಾಂದು ಮಲ್ಲಕುಲು ಪನ್ನುಡು ಇಂಚ ಹಂಸಲೇಖ ಪಂತಿರು. ಪೇಜಾವರ ಸ್ವಾಮೀಜಿಲಿನ ಬಗೆಟ್ ಆರ್ಪಂಡಿನ ಪಾತೆರ ಸಾಮಾಜಿಕ ಜಾಲತಾಣುಡು ಓದಂಟಿಗೆ ಕಾರಣ ಆತಂಡು. ವಿಡಿಯೋ ಪಾಡ್ದು ಮಾಫುಕೇನ ಹಂಸಲೇಖ ಎಂಕ ಗೊತ್ತುಂಡು ಮಾತಾ ಪಾತೆರೆಗೂ ಅವು ವೇದಿಕೆ ಅತ್ತು ತಪ್ಪು ಆ ಚಾವಡಿಡು ಪಾತೆರಂಡ ಮುತ್ತುದ ಮಾಲಿದಂಚೊಪ್ಪುಡು ಆಂಡ ತಪ್ಪಾತಂಡು ಅಸ್ಪಶ್ಯತೆ ನಮ್ಮ ದೇಶಗೂ ಅಂಟುದಿನ ಶಾಪ. ಈ ಅನಿಷ್ಟ ಗಿಡಪೆರೆ ಪೇಜಾವರ ಸ್ವಾಮೀಜಿಲಿನಂಚಿನ ಗುರು ಹಿರಿಯರು ಬಾರಿ ಕೆಲಸ ಮಲ್ತದೇರು. ಆ ಬಗೆಟಿ ಎಂಕ್ ದಿಂಜ ಗೌರವ ಉಂಡು ಒಂದು ಪಂಡದು ಹಂಸಲೇಖ ಮಾಫುಕೆ ಎಂದಿರೋ. ನಾನು ಏನಿದು ಇಷ್ಟೊಂದು ಅಕ್ರೆ ತೋರಿಸ್ತಾನಲ್ಲ, ಮಹಾಸ್ವಾಭಿಮಾನಿಯವರು ಹಿಂಗೆಲ್ಲ ಊಟಕ್ಕಾದ ಮೇಲೆ ನಾವು ಹೋಗಲೇಬೇಕು, ಗಂಭೀರವಾಗಿ ನಡ್ಕೊಳ್ಳೇಬೇಕು.
ಆದರೆ ನಿಮ್ಮಂಥವ್ರು ನಮ್ಮ ಮನೆಗೆ ಬರೋದು ದೇವರು ಬಂದಂಗೆ ಸುಮ್ಮನೆ ಹೇಳಿ ಬುದ್ಧಿ ಅಂತಂದಾಗ ನನಗೆ ಒಂದು ಮಾತು ನೆನಪಾಯಿತು. ಪೇಜಾವರ ಸ್ವಾಮಿಗಳು ದಲಿತರ ಮನೆ ವಾಸ ಮಾಡೋಕ್ಕೆ ಹೋಗಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಬಂದಿದೆ. ನಿಜ ಅಲ್ವಾ? ದಲಿತರ ಮನೆಯಲ್ಲಿ ಹೋಗಿ ಕೂತಿದ್ರಂತೆ. ಕೂತ್ಕೊಳ್ಳೋಕ್ಕಾಗತ್ತಷ್ಟೇ, ಅವ್ರು ಕೋಳಿ ಕೊಟ್ಟರೆ ತಿನ್ನೋಕ್ಕಾಗತ್ತಾ? ಕೋಳಿ ಬೇಡ, ಕುರಿದು ರಕ್ತ ಏನೋ ಫ್ರೈ ಮಾಡಿ ಕೊಟ್ಟರೆ ತಿಂತಾರ? ಲಿವರ್ ಕೊಟ್ಟರೆ ತಿಂತಾರ? ಆಗಲ್ಲ. ಅಂದರೆ ದಲಿತರ ಮನೆಗೆ ಇವರು ಬಲಿತರು ಹೋಗೋದು ಏನು ದೊಡ್ಡ ವಿಷಯ ಅಂತ ನನಗನ್ನಿಸ್ತು. ಮೊದಲಿಗೆ ಕ್ಷಮೆ ಇರಲಿ, ಎರಡನೇದಾಗಿಯೂ ಕ್ಷಮೆ ಇರಲಿ. ನನಗೆ ಗೊತ್ತಿದೆ ಎಲ್ಲ ಮಾತುಗಳು ವೇದಿಕೆಗಲ್ಲ, ತಪ್ಪು. ಅಲ್ಲಿ ಒಂದು ಪ್ರಶಸ್ತಿ ಪುರಸ್ಕಾರ ಸಭೆ, ಅದು ಅಲ್ಲಿ ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು ಅನ್ನೋದು ಇರಬೇಕಿತ್ತು. ನಾನು ಹಾಗೆ ಅಲಂಕರಿಸಬೇಕಿತ್ತು, ತಪ್ಪು. ಕುಡ್ಲ ಕೊಡಿಯಾಲ ಬೈಲ್ದ ಶಾರದಾ ವಿದ್ಯಾಲಯಡು ಕಲ್ಪನಾ ಜೋಕ್ಲೆಡ ರಾಷ್ಟ್ರೀಯ ಗೇನ ಹೆಚ್ಚ ಮಲ್ಪನ ಲೆಕ್ಕಡು ದೀಪಾವಳಿ ಗೋಪೂಜೆ ಭಾರತ್ ಮಾತಾ ಪೂಜನ ಕಾರ್ಯಕ್ರಮ ಐತಾರ ನಡತಂಡ ಪ್ರೊಫೆಸರ್ MV ಪುರಾಣಿಕ್ ಗುರ್ಕಾರ್ಮೆಂಟ್ ನಡೆತಿನ ಕಾರ್ಯಕ್ರಮಟು ಕುಡ್ಲದ ಮಲ್ಲ ಪುದರ್ ಪಡೆಯಿನ ಚಾರ್ಟೆಡ್ ಅಕೌಂಟೆಂಟ್ SS ನಾಯಕ್ ಮಲ್ಲಪಿನರಾದ ಪಾಲ್ಪಡೆದಿತ್ತೇರು. ಕುಡ್ಲಾ ಕೊಡಿಯಲ್ ಬೈಲ್ದ ಶಾರದಾ ವಿದ್ಯಾಲಯಡು ಕಲ್ಪನಾ ಜೋಕ್ಲೆಡ ರಾಷ್ಟ್ರೀಯ ಗೇನ ಹೆಚ್ಚ ಮಲ್ಪುನಾದಿಟ್ಟಿಡು ಪರ್ಬುಲಿನ ಒಟ್ಟು ಸೇರಿಗೆ ದೀಪಾವಳಿ ಗೋಪೂಜೆ ಭಾರತ್ ಮಾತಾ ಪೂಜನಾ ಕಾರ್ಯಕ್ರಮಲೇನು ಐತಾರ ಅಟ್ಟಣೆ ಮಲ್ತದಿತ್ತೇರು. ಶಾರದಾ ಶಿಕ್ಷಣ ಸಮೂಹ ಸಂಸ್ಥೆಲಿನ ಗುರ್ಕಾರ್ಯರು ಪ್ರೊಫೆಸರ್ MB ಪುರಾಣಿಕ್ ಗುರ್ಕಾರ್ಮೆ ವಹಿಸಿದ್ದು ಹಬ್ಬಗಳ ಸಂಗಮ ಕಾರ್ಯಕ್ರಮದ ಮಹತ್ವ ತೆರಿಪಾಯಿರು. ಯಾವುದನ್ನು ಇನ್ನೊಬ್ಬರು ಕದಿಯಲಿಕ್ಕೆ ಸಾಧ್ಯ ಇಲ್ಲ, ಅದು ವಿದ್ಯೆ. ಬೆಳಕು ಜ್ಞಾನದ ಸಂಕೇತ, ಅಭಿವೃದ್ಧಿಯ ಸಂಕೇತ, ಪರೋಪಕಾರದ ಸಂಕೇತ, ತ್ಯಾಗದ ಸಂಕೇತ. ನಾವು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೀಪದಿಂದ ದೀಪವ ಬೆಳಗುತ್ತಿರು ಮಾನವ ಅಂತೇಳಿ. ಯಾಕೆಂದರೆ ವಿದ್ಯೆ ಹಂಚಿದಷ್ಟು ಹೆಚ್ಚಾಗ್ತದೆ, ವೃದ್ಧಿ ಆಗ್ತದೆ. ದೀಪವನ್ನು ಹಚ್ಚಿದಷ್ಟು ಹೆಚ್ಚು ಬೆಳಕು ಬರ್ತದೆ. ಅದರ ಮೂಲ ದೀಪಕ್ಕೆ ಯಾವುದೇ ಚ್ಯುತಿ ಬರುವುದಿಲ್ಲ. ಕಾರ್ಯಕ್ರಮದ ಮಲ್ಲ ಬಿನ್ನೆರು ICAI ಕುಡ್ಲಾ ಸಂಘದ ಈದುಂಬದ ಗುರ್ಕಾರ್ಯರು SS ನಾಯಕ್ ಪಾತಿರ್ದು ಶಾರದಾ ವಿದ್ಯಾಲಯ ಸಂಸ್ಥೆ ಪಾಠ ಬೂಕುಡಿತ್ತಿನೇನು ಮಾತ್ರ ಕಲ್ಪಾವಂದೆ ಬಾಕಿದ ಕಾರ್ಯಕ್ರಮಗಳ ಒತ್ತು ಕೊರ್ದು ವಿದ್ಯಾರ್ಥಿಲಿನ ವ್ಯಕ್ತಿತ್ವ ಬಿಳುಚಿಲು ಮಲ್ತದು ಸಂಸ್ಕಾರ ಕಲ್ಪವನ್ನೊಂದು 6 ಮೆಚ್ಚುಗೆ ತೆರಿಪಾಯಿರೋ. ಯಾವ ರೀತಿ ನಾಲೆಜನ್ನು ವಿಸ್ಡಮ್ ಆಗಿ ನಾವು ಕನ್ವರ್ಟ್ ಮಾಡ್ಬೋದು. ಪುಷ್ಪೇ ಗಂಧಂ, ನಾವು ಹೂವಿನಲ್ಲಿರುವ ಆ ಸುವಾಸನೆಯನ್ನು, ಅಂದರೆ ಏನು ಹೇಳ್ತಾರೆ, ಆ ಒಂದು ಫ್ರ್ಯಾಗ್ರೆನ್ಸ್ ಅಂತ ಹೇಳ್ತಾರೆ, ಆ ಫ್ರ್ಯಾಗ್ರೆನ್ಸನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಈಗ ನಾವು ಅನೇಕ ವಿಶ್ ಮಾಡ್ತೇವೆ, ಬರ್ತ್ಡೇಗೆ ವಿಶ್ ಮಾಡ್ತೇವೆ, ಮದುವೆಗೆ ವಿಶ್ ಮಾಡ್ತೇವೆ, ದೊಡ್ಡ ದೊಡ್ಡ ಬುಕ್ಕೆ ಕೊಡ್ತೇವೆ. ಅದಕ್ಕೆ ಪರಿಮಳವೂ ಇಲ್ಲ, ವಾಸನೆಯೂ ಇಲ್ಲ, ಬಣ್ಣ ಮಾತ್ರ ಇರುವುದು ಅಲ್ವಾ? ಪರಿಮಳದ ಇದು ಮಲ್ಲಿಗೆ ಹೂವು ಮುಡಿಲಿಕ್ಕೆ ಕೂಡ ಜನರಿಗೆ ಭಾರಿ ಬೇಜಾರಾಗ್ತದೆ ಈಗ. ಯಾಕಂದರೆ ಎಲ್ಲಿಯಾದರೂ ಕೂದಲು ಡೈ ಮಾಡಿದ್ದು ಹಾಳಾಗ್ತದಾ ಅಥವಾ ಏನಾದರೂ ಅದು ಬಾಡ್ತದಾ ಅಂತೇಳಿ ಅಂತ ಒಂದು ಪರಿಸ್ಥಿತಿ. ವಿದ್ಯಾರ್ಥಿಲಿಡ್ದು ತರಾವರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆತಂಡ ದೇಶಭಕ್ತಿ ಪದ, ಗೋಪೂಜೆದ ಪದ, ವಂದೇ ಭಾರತಾಂಬೆ ಕಾರ್ಯಕ್ರಮ, ಶಾಸ್ತ್ರೀಯ ನಲಿಕೆ, ಜೋಕ್ಲೆನ ಪರ್ಬದ ಪದ, ಅಖಂಡ ಭಾರತ ನಲಿಕೆ, ಭಾರತ ಮಾತಾ ಪೂಜನಾ ಬೊಕ್ಕ ದೀಪಾವಳಿ ಪದಕಲು ಮೂಡಿದು ಬತ್ತಂಡು. ಬರೋ ಸಂಸ್ಥೆ ಇಡೀ ಗೂಡು ದೀಪಲಿನ ಅಕ್ಕಡ್ದು ಸಿಂಗಾರ ಮಲ್ತದಿತ್ತಿರೋ. ಶಾರದಾ ಬರೋ ಸಂಸ್ಥೆದ ಆಡಳಿತ ಮಂಡಳಿ ಪದಾಧಿಕಾರಿಲು ಕಲ್ಪನಕಲಿನ ಇಲ್ಲಲ್ದಕಲು ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂಡಿರೋ. ನಾಗೆ ಎರೆಗ್ ಲೌಪದ್ರ ಕೊರ್ಪುಜಿ ಎಂಕುಲು ಸತ ನಾಗನ ಕಲ್ಲು ಪಾಪೆ ಮುಟ್ಟುಜ ಅಂಚನವಲು ನಾಗನ ಕಲ್ಲು ದಕ್ಕದು ಅಶುದ್ಧ ಮಲ್ತದಿರ ಪಂಡ ಅಕ್ಲಿಗ್ ಏರೆನಲ ಪೋಡಿಗೆ ಇಜ್ಜಿಂದಾಂಡ ಅಂಚಿನ ಕಿಡಿಗೀಡ್ಲೆಗ್ ಮೂಕದ ಬಲ್ಲು ಪಾಡುಡುಂಡು ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಒತ್ತಾಯ ಮಲ್ದೆರ. ಸೋಮವಾರ ಕೋಡಿಕಲ್ ಬಂದದ ಪೊರ್ತುಡು ನಡಪಾಯಿನ ಪ್ರತಿಭಟನಾ ಸಭೆಟ್ ಆರು ಪಾತಿರಿಯರು. ಕುಡ್ಲದ ಕೋಡಿಕಲ್ಲಡು ನಾಗಬನ್ನ ಅಶುದ್ಧ ಮಲ್ತಿನ ಆರೋಪಿಲೆನು ತುರ್ತು ಬಂಧನ ಮಲ್ಪರೆ ಒತ್ತಾಯ ಮಲ್ತದು ಸೋಮವಾರ ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಬಜರಂಗ ದಳ ಕೋಡಿಕಲ್ ಬಂದ್ಗ್ ಲೆಪ್ಪು ಕೊರ್ದಿತ್ತದು ಈ ಪೊರ್ತುಡು ಸಭೆನು ಅಟ್ಟಣೆ ಮಲ್ತದಿತ್ತೆರೋ.
ಶ್ರೀಮತ್ ಸರ್ಪಾದ್ಯಸ್ತ ಕುಲವಾಸುಕಿ ನಾಗರಾಜ ನಾಗ ಬ್ರಹ್ಮ ಸುಬ್ರಹ್ಮಣ್ಯೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಶ್ರೀಮತ್ ಸರ್ಪಾದ್ಯಸ್ತ ಕುಲವಾಸುಕಿ ನಾಗರಾಜ ನಾಗ ಬ್ರಹ್ಮ ಸುಬ್ರಹ್ಮಣ್ಯೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ 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 ಗೋವಿಂದ. ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿರು ದಿಕ್ಷೂಚಿ ಭಾಷಣ ಮಲ್ತಿರು. ಏರಾವರಿ ತೈಮೂರನ ವಂಶದ ಕಿಡಿಗೇಡಿ ಕಲ್ಲು ದಕ್ಕದೆ ಮುಂದೇನು ಎಂಕುಲು ಸಹಿಸುಜ ನಾಗೆ ಏರೆಗ್ಲ ಉಪದ್ರ ಕೊರ್ಪುಜಿ ಎಂಕುಲು ಸತ ನಾಗನ ಕಲ್ಲು ಬೊಕ ಪಾಪೆ ಮುಟ್ಟುಜ ಆಂಡ ಕಿಡಿಗೇಡಿಲು ಏತ್ ಸಲೀಸಡು ನಾಗನ ಕಲ್ಲು ದೆತ್ತು ದಕ್ಕದಿರ್ ಪಂಡ ಅಕ್ಲೆಗ್ ಏರನಲ ಪೋಡಿಗೆ ಇಜ್ಜಾತುಂಡ ಅಂಚಿನ ಕಿಡಿಗೇಡಿಲೆಗ್ ಮೂಕದ ಬಲ್ಲು ಪಾಡುಡುಂದು ಆರು ಒತ್ತಾಯ ಮಲ್ತಿರೋ. ನಾಗಮಂಡಲ ಮಲ್ಪುವ ನಮ ದೇಗ ನಾಗಮಂಡಲ ಮಲ್ಪುವ ಕರಿದು ಪೋಯಿನ ನನವರಿದಿನ ಕುಲಕ್ಕಲ ಆರಾಧನೆ ಅವಡು ಪನ್ಪುನ ಒಂದು ಪದ್ಧತಿ ಅವೇನು ಆಶ್ಲೇಷ ಬಲಿ ಮಲ್ತದ ನಮ ಮಲ್ಪುವ ಆಶ್ಲೇಷ ಬಲಿಟ್ಟು ಸಂತಾನಕ್ಕೇನುವ ನಮ ಆರೋಗ್ಯಕ್ಕೇನುವ ನಮ ನಮನ ಕುಲಗೋತ್ರದ ಸಂಪತ್ತಿನಕ್ಕೇನುವ ನಮ ಈತು ಒಂಜಿ ಶಿಸ್ತದ ದೇವರು ನಾಗದೇವರು ವಾ ಸಂದರ್ಭಡ್ಲ ವಾ ಸಮಯಡ್ಲ ಆ ಕಲ್ಲನ್ನು ನಮ್ಮ ಸ್ಪರ್ಶ ಮಲ್ಪುಲೆಕ ಇದ್ದಿ ಇನ್ನು ಎರವರಿ ಮಖಂದೆ ಎರವರಿ ದರಿದ್ರಪತಿನೆಯೇ ಎರವರಿ ಮೂರ್ಖೆ ಎರವರಿ ಪಾಖಂಡಿ ಕಲ್ಲನ್ನು ಬತ್ತ ಮುಟ್ಟುದೇ ಬಂಡ ಯಾನ್ ಬನ್ಪುನಿಯತ್ತು ನಮ್ಮ ಬನ್ನಗ ತಾದಿರಿ ಜನ ಬನ್ಪುನಿ ఆయన ಕೈ ಕಡ್ಪೋಡು ಜನ ಬನ್ಪುನಿ ಸ್ವಾಮಿಲ್ ಬನ್ಪುನಿ ಅತ್ತ ఆయన ಕೈ ಕಡ್ಪೋಡು ಜನ ಬನ್ಪೇರೆ ಅಕಸ್ಮಾತ್ ಆಯ ಓಲಾಳ ತಾದಿ ಬೀದಿಡು ತಿಕ್ಕೇಡ ಈ ಘಟನೆ ಓಲಾಳ ಆದುಕೊಂಡ ಪರಿಸ್ಥಿತಿ ಓಡೆ ಎತ್ತು ಒಂದು ಸರಮಾಲದಲ್ಲೇ ಕಾಂಡ. ವಿಶ್ವ ಹಿಂದೂ ಪರಿಷತ್ ನಾಯಕರು ಶರಣ್ ಪಂಪೇಲ್ ಪಾತಿರ್ದು ಎಂಕುಲು ಪೂಜ್ಯ ಮನಸ್ಸಡು ನಂಬುನ ನಾಗೆ ದೇವರನೇ ಅಶುದ್ಧ ಮಲ್ಪರೆ ಪ್ರಯತ್ನ ಮಲ್ತುದೆರೋ ಅಕುಲು ಈ ಚಲ್ಲು ಕಾರ್ಯ ಮಲ್ಪುನ ಎಂಕುಲು ಪ್ರತಿಭಟನೆ ಭಾಷಣ ಮಲ್ಪುನ ಸಾಮಾನ್ಯಾದ ಪೋತುಂಡೋ ಮುಂದೆಕು ಒಂಜಿ ಮುಗಿತಲ ಆವುಡಾತನೆಂದು ಪಂಡಿರೋ. ನಾವು ಜಾಗೃತರಾಗಬೇಕು. ಸಂಘಟಿತ ಹಿಂದೂ ಸಮಾಜವೇ ಇದಕ್ಕೆ ಉತ್ತರ, ಒಂದೇ ಉತ್ತರ. ನಾವು ಯಾವ ಸರ್ಕಾರವನ್ನು ನಂಬಿ ಕೂತ್ಕೊಂಡ್ರೆ ಸಾಧ್ಯನೇ ಇಲ್ಲ. ಯಾವ ಪೊಲೀಸ್ ಅಧಿಕಾರಿಗಳು ಇದ್ದಾರೆಂಬ ನಂಬಿಕೆಯನ್ನು ಇಟ್ಟು ನಾವು ಕುಳಿತುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯನ್ನು ರಕ್ಷಿಸುವಂತಹ ಕರ್ತವ್ಯ ನಮ್ಮದೇ. ಇವತ್ತು ಈ ಭಾರತದಲ್ಲಿ ಹಿಂದುತ್ವ ಉಳಿದಿದ್ರೆ ಯಾರೋ ಒಂದು ಸರ್ಕಾರ, ಯಾರೋ ಒಂದು ಪೊಲೀಸ್, ಯಾರೋ ಒಂದು ಕಾನೂನಿನಿಂದ ಅಲ್ಲ, ನೆನಪಿಟ್ಕೊಳ್ಳಿ. ಲಕ್ಷಾಂತರ ಜನ ಮಾಡಿದಂಥವರು ತ್ಯಾಗ, ಬಲಿದಾನ, ಹೋರಾಟ, ಆ ಕಾರಣಕ್ಕೋಸ್ಕರ ಇವತ್ತು ಭಾರತ ಉಳಿದಿದೆ. ಆ ಕಾರಣಕ್ಕೋಸ್ಕರ ಇವತ್ತು ಹಿಂದುತ್ವ ಉಳಿದಿದೆ. ಆ ಕಾರಣಕ್ಕೋಸ್ಕರ ಇವತ್ತು ಸಂಸ್ಕೃತಿ ಉಳಿದಿದೆ. ಹಿಂದೂ ಸಮಾಜ ರಸ್ತೆಗೆ ಇಳಿದ್ರೆ, ಹಿಂದೂ ಸಮಾಜ ಎದ್ದು ನಿಂತರೆ ಮಾತ್ರ ಈ ನಮ್ಮ ಧರ್ಮ, ಈ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಹೌದು, ನಮ್ಮ ದೇವರ ಮೇಲೆ ನಮಗೆ ನಂಬಿಕೆ ಇದೆ. ನಾವು ಇವತ್ತು ಹೋಗಿ ಪ್ರಾರ್ಥನೆ ಮಾಡಲಿಕ್ಕಿದ್ದೀವಿ, ಅದು ಸತ್ಯ. ದೇವರೇ, ಯಾರು ಈ ಅಪರಾಧವನ್ನು ಮಾಡಿದ್ದಾರೆ ಅವನಿಗೆ ಶಿಕ್ಷೆ ಆಗಬೇಕು, ಈ ಕೃತ್ಯ ನಡೆಸಿದವರನ್ನು ಪತ್ತೆ ಹಚ್ಚಬೇಕು ಅಂತೇಳಿ ಖಂಡಿತವಾಗ್ಲೂ ನಾವು ಪ್ರಾರ್ಥನೆ ಮಾಡ್ತೀವಿ. ದೇವರ ಮೇಲೆ ನಂಬಿಕೆನೂ ಇದೆ. ಆದರೆ ನಂಬಿಕೆ ಬರಬೇಕಾದ್ರೆ, ದೇವರು ಇದಕ್ಕೆ ಉತ್ತರ ಕೊಡಬೇಕಾದ್ರೆ ಯಾರೋ ಒಬ್ಬ ಇನ್ನೊಬ್ಬ ಹೋಗಿ ಪ್ರಾರ್ಥನೆ ಮಾಡಿದರೆ ಸಾಕಾಗಲ್ಲ. ಸಮಸ್ತ ಹಿಂದೂಗಳು, ಸಮಸ್ತ ಹಿಂದೂ ಸಮಾಜ ಎದ್ದು ನಿಂತು ನಾವು ರಸ್ತೆಗೆ ಇಳಿದು ಹೋರಾಟ ಮಾಡಿದರೆ ಮಾತ್ರ ದೇವರು ಇವತ್ತು ಕಂಡುಬಿಡ್ತಾರೆ, ದೇವರು ಇವತ್ತು ಕಂಡುಬಿಡ್ತಾರೆ. ಹಿಂದೂ ಸಂಘಟನೆಲಿನ ನಾಯಕರು ಪ್ರತಿಭಟನಾ ಸಭೆಟ್ಟು ಪಾಲ್ದೆತುಂಡಿರೋ. ಬಂದ್ ಪ್ರತಿಭಟನೆ ಸಭೆ ಇತಿ ನಡೆದವ್ರ ಪೊಲೀಸ್ ಬಂದೋಬಸ್ತ್ ಮಲ್ತದಿತ್ತಿರೋ. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಶಿಕ್ಷಣ ಸಮೂಹ ಸಂಸ್ಥೆಲನ ನಿಲೆಟ್ ನಡತಿನ ರಡ್ಡು ದಿನದ ಬ್ರಹ್ಮರ ಇಂಚರ ನುಡಿ ಹಬ್ಬ ತುಳು ಉಚ್ಚಯೋ ಐತರವಯ್ಯಗ್ ಅಕಿರ್ಯಾಂಡ್ ಸಾಹಿತಿ ವಿದ್ವಾಂಸರು ಪ್ರಸಂಗ ಕಟ್ತಿರ ಶ್ರೀಧರ ಡಿಎಸ್ ಗುರ್ಕಾರ್ಮೆಂಟ್ ನಡತಿನ ನುಡಿ ಉಚ್ಚೇಡು ಡಾಕ್ಟರ್ ಭಾಸ್ಕರಾನಂದ ಕುಮಾರ್ ಬೊಕ್ಕ ಸಾಧಕರಿಗೆ ಮರ್ಯಾದೆ ಮಲ್ತಿರು.
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಶಿಕ್ಷಣ ಸಂಸ್ಥೆನ ನಿಲೆಟ್ ಪದವಿ ಪೂರ್ವ ಕಾಲೇಜ್ದ ವಿದ್ಯಾಸಭಾಂಗಣೋಡು ರಡ್ಡು ದಿನದ ಭ್ರಮರ ಇಂಚರ ನುಡಿ ಹಬ್ಬ ಬೊಕ್ಕ ತುಳು ಉಚ್ಚಯ ನಡತಂಡ ಐತಾರ ಬಯ್ಯಗ ಮುಗಿತಲ ಲೇಸ್ ಅಟ್ಟಣೆ ಮಲ್ತದಿತ್ತೆರು ಸಮ್ಮೇಳನದ ಗುರ್ಕಾರ್ಯರು ಸಾಹಿತಿ ವಿದ್ವಾಂಸರು ಶ್ರೀಧರ ಡಿ.ಎಸ್. ಪಾತಿರ್ದು ರಡ್ಡು ದಿನ ಎಡ್ಡೆ ರೀತಿಡ್ ಶಿಸ್ತಡ್ ಕಾರ್ಯಕ್ರಮ ನಡಪಾಯನೆಕ್ ಮೆಚ್ಚುಗೆ ತೆರಿಪಾದ ಇಂಚಿನ ಕಾರ್ಯಕ್ರಮ ಬುಡಂದ ನಡಪಡುಂದು ಪಂಡಿರು. ಇಂತಹ ಒಂದು ವ್ಯವಸ್ಥೆ ಇದ್ದರೆ 2 ದಿವಸ ಏನು ಎಷ್ಟು ದಿವಸಕ್ಕೂ ಇಲ್ಲಿಯಾದರೂ ನೀವು 1 ತಿಂಗಳು ಮೊದಲು ಈ ವ್ಯವಸ್ಥೆ ಎಂಬುದಾಗಿ ನಿರ್ಣಯಿಸಿಕೊಂಡಿದ್ದರೆ ಇನ್ನು ಏನೇನು ಮಾಡ್ತಿದ್ರೆ ಅನ್ನೋದು ನನಗೆ ಸಂಶಯ ಉಂಟು. ಈಗ ಕಾಣ್ತಾ ಇದೆಯಲ್ಲ ನೋಡಿ, ಇಲ್ಲಿ ಮಾಡಿದ ಡೆಕೋರೇಷನ್ಗಳು ಇದು ವಿದ್ಯಾರ್ಥಿಗಳೇ ಮಾಡಿದ್ದು, ಮುಂದುಗಡೆ ಇರುವ ಮುಖವಾಡ ಅದು ವಿದ್ಯಾರ್ಥಿಗಳೇ ನಿರ್ಮಿಸಿದ್ದು, ಮತ್ತು ಎಲ್ಲಿ ಹೋದರೂ ಏನು ಬೇಕು ಸಾರ್ ಅಂತ ಪ್ರತಿಯೊಂದು ಸಂದರ್ಭದಲ್ಲಿಯೂ ಅಲ್ಲಲ್ಲಿಗೆ ವಿದ್ಯಾರ್ಥಿಗಳು ನಿಂತು ನಾವೀಗ ಏನೋ ಕೊಡ್ತಾರಲ್ಲ, ಸನ್ಮಾನಿಸ್ತಾರೆ, ಶಾಲು ಹೊತ್ತಾರೆ, ಅದು ಶಾಲು ಹೊಚ್ಚಿ ನಾವು ಒಳಗೆ ಕೂತಿದ್ದೊಳಗೆ ಶಾಲು ಅಲ್ಲಿ ತುಂಬಿಸಿ ಬಂದಾಯಿತು ನಮ್ಮ ಹತ್ರ. ಈ ಬಗೆಯ ವ್ಯವಸ್ಥಿತವಾದಂತಹ ಒಂದು ಚಿತ್ರಣ ಪ್ರಾಯಶಃ ಯಾವ ಸಮ್ಮೇಳನದಲ್ಲೂ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ. ಡಬ್ಬಿಯ ಹಣ ತೆಗೆಯುವ ದಿವಸ ಶಾಲೆಯ ಮಾಸ್ಟರವರು ದೇವಸ್ಥಾನಕ್ಕೆ ಬಂದು ಸಂಬಳ ತೆಕ್ಕೊಳ್ಬೇಕಿತ್ತು. ಅಂಥ ಸಂದರ್ಭದಲ್ಲಿಯೂ ಶಾಲೆ ನಡೀಬೇಕು, ವಿದ್ಯಾಸಂಸ್ಥೆ ಬೆಳಗಬೇಕು, ಮಕ್ಕಳಿಗೆ ಈ ಊರಿನ ಜನತೆಗೆ ವಿದ್ಯಾಭ್ಯಾಸ ಸಿಗಬೇಕು ಅಂತ ಹೇಳಿ ಹಿಂದಿನಿಂದಲೂ ಭಾಳಷ್ಟು ಪ್ರಯತ್ನ ಮಾಡ್ತಾಯಿದ್ರು. ಬಹುಶಃ ವಿದ್ಯಾಸಂಸ್ಥೆ ಬೆಳೆಯಲಿಕ್ಕೆ ಮೂಲ ಕಾರಣವೇ ಆ ಸಾಧನೆ. ಬಹುಶಃ ಅದರಿಂದ ಅದರೊಟ್ಟಿಗೆ ದೇವಸ್ಥಾನವು ಬೆಳೆಯಿತು. ದೇವಸ್ಥಾನ ಬೆಳಗಿ ವಿದ್ಯಾಸಂಸ್ಥೆ ಮತ್ತಷ್ಟು ಬೆಳೆಯಿತು. ಕಟೀಲು ವಿದ್ಯಾಲಯದ ಹಿರಿಯ ವಿದ್ಯಾರ್ಥಿ ವೈದ್ಯಕೀಯ ತುಳು ಕನ್ನಡ ಸಾಹಿತ್ಯ ಬೊಕ್ಕ ಯಕ್ಷಗಾನ ಕ್ಷೇತ್ರಡು ಮಲ್ಲ ಸಾಧನೆ ಮಲ್ತಿನ ಡಾ ಭಾಸ್ಕರಾನಂದ ಕುಮಾರ್, ಹಿರಿಯ ವಿದ್ಯಾರ್ಥಿ ಲಾಯಿನ ಅದಾನಿ ಸಂಸ್ಥೆದ ಕಿಶೋರ್ ಆಳ್ವ ಬೊಕ್ಕ ಬೆಂಗಳೂರು ಸಿಎಪಿಎಸ್ ನಿರ್ದೇಶಕರು ಚಂದ್ರಶೇಖರ ಶೆಟ್ಟಿ ಮೊಕ್ಲಿಗೂ ಮರ್ಯಾದೆ ಮಲ್ತಿರೋ. ಕಟೀಲು ಲಕ್ಷ್ಮೀನಾರಾಯಣ ಆಸರಣ್ಣ, ಅನಂತ ಪದ್ಮನಾಭ ಆಸರಣ್ಣ, ಹರಿನಾರಾಯಣ ದಾಸ ಆಸರಣ್ಣ, ಆಡಳಿತ ಮೊಕ್ತೇಸರರು ಸನತ್ ಕುಮಾರ್ ಶೆಟ್ಟಿ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ರಾಜ್ಯ ಗುರುಕಾರ್ಯರು ಹರಿಕೃಷ್ಣ ಪುನರೂರು ಪಾಲ್ಗೊಂಡಿರು. ಬಿದ್ರದ ಆಳ್ವ ಶಿಕ್ಷಣ ಸಮೂಹ ಸಂಸ್ಥೆನ ನಿಲೆಟ್ ಬೇತೆ ಬೇತೆ ರಾಜ್ಯಲಿನ ಕಲ್ಪನಕ್ಲು ಒಟ್ಟು ಸೇರ್ದು ನಡಪವನ ಆಳ್ವಾಸ್ ದೀಪಾವಳಿ ಸಂಭ್ರಮ ನಡತಂಡು. ಸಂಸ್ಥೆದ ಗುರುಕಾರ್ಯರು ಡಾಕ್ಟರ್ ಮೋಹನ ಆಳ್ವಿರ್ ತುಳಸಿ ಪೂಜೆ ಮಲ್ಪನೆತ ಒಟ್ಟುಗು ಕಾರ್ಯಕ್ರಮ ಶುರುವಾಂಡು. ಬೇತೆ ಬೇತೆ ರಾಜ್ಯಲಿನ ಕಲಾಕೂಟದ ಕಲಾವಿದರು ಸಾಂಸ್ಕೃತಿಕ ಸಂಭ್ರಮ ನಡಪಾದು ಕೊಡಿಯರು. ದೇಶದ ಬೇತೆ ಬೇತೆ ರಾಜ್ಯಲಿನ ವಿದ್ಯಾರ್ಥಿಗಳು ಒಟ್ಟು ಸೇರ್ದು ಆಚರಣೆ ಮಲ್ಪುನ ದೀಪಾವಳಿ ಸಂಭ್ರಮ ಬೆದ್ರದ ಆಳ್ವ ಶಿಕ್ಷಣ ಸಂಸ್ಥೆಡ ನಡತಂಡ. ವರ್ಷಲ ಸಂಪ್ರದಾಯಗೂ ಸರಿಯಾದ ದೀಪಾವಳಿ ಸಂಭ್ರಮ ತರಾವರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡಪಾವಂದು ಬೈದಿರು. ವನಜಾಕ್ಷಿ ಕೆ ಶ್ರೀಪತಿ ಭಟ್ ಚಾವಡಿಡ ನಡಪಾಯಿನ ದೀಪಾವಳಿ ಆಚರಣೆಡು ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಮೋಹನ್ ಆಳ್ವೆರ್ ತುಳಸಿ ಕಟ್ಟಿಡು ತುಡರ್ ಪುತ್ತಾದ ಗೋ ಪೂಜೆ ನಡಪಾಯಿರು. ಬೆನ್ನಿ ಸಾಗುಳಿದ ಸಾಧನಲಿಗೂ ಪೂಜೆ ಮಲ್ತಿರೋ. ಕೊಡುವಂತಹ ಗದ್ದೆಯಲ್ಲಿ ಉಳುಮೆ ಮಾಡಬೇಕಾದ್ರೆ ಇರಬೇಕಾದಂತಹ ಈ ಸಲಕರಣೆಗಳು ಅನ್ನಕ್ಕೆ ನಮಗೆ ಬಹಳ ಅಗತ್ಯವಾಗಿ ಬೇಕಾಗಿರುವಂತಹ ಸಲಕರಣೆಗಳು. ದೀಪಾವಳಿಯ ಸನ್ನಿವೇಶದಲ್ಲಿ ಅಂತಹ ಸಲಕರಣೆಗಳನ್ನು ಬಹಳ ಗೌರವಪೂರ್ವಕವಾಗಿ ಆರತಿ ಎತ್ತಿ ಆನಂತರದಲ್ಲಿ ಪುಷ್ಪವೃಷ್ಟಿಯನ್ನು ಸಲ್ಲಿಸುವ ಮುಖಾಂತರವಾಗಿ ಇದ್ದಾರೆ. ಪ್ರತಿ ವರ್ಷದಂತೆ ಆಳ್ವ ಶಿಕ್ಷಣ ಪ್ರತಿಷ್ಠಾನ ಈ ವರ್ಷವೂ ಕೂಡ ದೀಪಾವಳಿಯನ್ನು ಅತ್ಯಂತ ವೈಭವೋಪೇತವಾಗಿ ನಡೆಸುವಂತಹ ಈಗಾಗಲೇ ಒಂದು PUCಗೆ ಸಂಬಂಧಪಟ್ಟ ಒಂದು ರಿಸಲ್ಟನ್ನೇ ಗಮನಿಸಿದರೆ ಅದು ನಮ್ಮ NCERT ಸಿಲೆಬಸ್ಸಿನ ರಾಜ್ಯದ ಎಕ್ಸಾಮ್ ಇರ್ಬೋದು, ಬಹಳ ಮುಖ್ಯವಾಗಿ CET, ನೀಟ್ ಅಥವಾ JEE-ನಂಥ ಒಂದು ಪೂರಕ ಎಕ್ಸಾಮ್ ಇದ್ದಿರ್ಬೋದು. ನಿಮ್ಮಂಥ ವಿದ್ಯಾರ್ಥಿಗಳು ನಮ್ಮ 25 ವರ್ಷದಲ್ಲಿ ಬಹಳ ಅದ್ಭುತವಾದಂಥ ಸಾಧನೆಯನ್ನು ಮಾಡಿ ಇಡೀ ರಾಜ್ಯದಲ್ಲಿ ಮಾದರಿಯಾದದ್ದು ನನಗೆ ಬಹಳ ಸಂತೋಷ ಕೊಟ್ಟಿದೆ. ನಾನು ಇಷ್ಟಪಡುವಂಥ ಒಂದು ಕ್ರೀಡಾ ಲೋಕ ಇರ್ಬೋದು. ಈ ಸಲ ಕ್ರೀಡಾ ಲೋಕದಲ್ಲಿ ಖಂಡಿತ ಆಲ್ ಇಂಡಿಯಾ ಯೂನಿವರ್ಸಿಟಿ ಮೀಟನ್ನು ಪುನಃ ಮೂಡುಬಿದ್ರೆಯಲ್ಲಿ ಮಾಡಬೇಕು ಎಂಬ ಆಶೆ ಇದೆ. ಆಲ್ ಇಂಡಿಯಾ ಯೂನಿವರ್ಸಿಟಿಯ ಕ್ರಾಸ್ ಕಂಟ್ರಿ ರೇಸನ್ನು ನಾವು ಮಾಡಬೇಕೆಂಬ ಆಶೆ ಇದೆ. ಇಡೀ ದೇಶದಿಂದ 1,000 ಯೂನಿವರ್ಸಿಟಿಗಳ ಮಕ್ಕಳು ಇಲ್ಲಿ ಬರಲಿಕ್ಕಿದ್ದಾರೆ. ಇಲ್ಲಿ ಇಷ್ಟ ತನಕ 5 ಬಾರಿ ಆಳ್ವ ಸಂಸ್ಥೆ ಇಡೀ ದೇಶದಲ್ಲಿ ನಂಬರ್ 1 ಸ್ಥಾನದ ಪದಕವನ್ನು ಪಡೆದಿದ್ದು
ಈ ವರ್ಷವೂ ಅದನ್ನು ಪಡಿಬೇಕು ಎಂಬ ಆಶೆ ನಮಗಿದೆ. ಆಳ್ವಾಸ್ ನುಡಿಸಿರಿ ವಿರಾಸತ್ತನ್ನು ಬಹಳ ವೈಭವೀಕರಣ ಅಲ್ಲದೆ ಹೋದರೂ ಕೂಡ ಯಥಾ ಪ್ರಕಾರ ಕಟ್ಟಲೆಯನ್ನು ಇಟ್ಕೊಂಡು ಬಹಳ ಸಂಪ್ರದಾಯವಾಗಿ ಅದನ್ನು ಮಾಡಬೇಕು ಎಂಬ ಆಶೆಯೂ ನಮಗೆ ಇದೆ. ಕದ್ರಿ ನವನೀತ ಶೆಟ್ಟಿ ಬಲಿಂದ್ರನಲೆತ್ತದು ಬಲಿಂದ್ರ ಪೂಜೆ ನಡಪಾದ ಕೊರಿಯರು ಬೇತೆ ಬೇತೆ ಕಲಾಕೂಟದಕ್ಲಿಡ್ದು ಸಾಂಸ್ಕೃತಿಕ ಸಂಭ್ರಮ ನಡೆತಂಡು. ಆಳ್ವಾಸ್ ಕಾಲೇಜ್ ವಿದ್ಯಾರ್ಥಿಗಳು ಬೊಕ್ಕ ಬೇತೆ ಬೇತೆ ರಾಜುಲಿನ ಕಲಾಕೂಟದ ಕಲಾವಿದರು ಸಂಗೀತ ನೃತ್ಯ ಕಾರ್ಯಕ್ರಮ ನಡಪಾದ ಕೊರಿಯರು ಸಂಸ್ಥೆಡು ಕಲ್ಪನಕಲು ಕಲ್ಪಾವನಕಲು ಬೊಕ್ಕ ಅಕ್ಲಿನ ಇಲ್ಲಲ್ದಕಲು ಬೊಕ್ಕ ಕಲಾ ಅಭಿಮಾನಿಲು ಸೇರ್ದು ಕಾರ್ಯಕ್ರಮ ಭಾರಿ ಪೊರ್ಲುಡು ಮೂಡಿದು ಬತ್ತಂಡು. ಇತ್ತೆ ಕುಡರೈನಿತ ಮಲ್ಲ ಸುದ್ದಿಲು ಕುಟ್ಲದ ಕೋಡಿಕಲ್ ಬಂದ್ ನಾಗವನ ಅಶುದ್ಧ ಮಲ್ತಿನ ಕಿಡಿಗೇಡಿಲೆಗ್ ಮೂಂಕದ ಬಲ್ಲಪಾಡು ಪ್ರತಿಭಟನೆ ಸಭೆಟ್ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ. ಕುಟ್ಲದ ಶಾರದಾ ವಿದ್ಯಾಲಯಡು ಹಬ್ಬಗಳ ಸಂಭ್ರಮ 2021 ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನಡು ಅಷ್ಟಕುಲ ನಾಗಮಂಟಪಡು ಪ್ರತಿಷ್ಠಾ ಮಹೋತ್ಸವ ಎಲ್ಲಿಯ ಪ್ರಯಡೆ ಎಟ್ಟೆ ವಿಚಾರಧಾರೆ ಮೂಡ್ನಾಗ ಸ್ವಚ್ಛ ಸಮಾಜ ಕಟ್ಯರ ಸಾಧ್ಯ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ. ಕಟೀಲಡು ಬ್ರಹ್ಮರ ಇಂಚರ ನುಡಿ ಹಬ್ಬ ತುಳು ಉಚ್ಚೆಯು ಮುಗಿತಲ ಸಾಧಕರಿಗೆ ಮರ್ಯಾದೆ ಇಂಚಿನ ಎಡ್ಡೆ ಕಾರ್ಯಕ್ರಮ ಬುಡಂದೆ ನಡಪಡು ಶ್ರೀಧರ ಡಿಎಸ್. ಇಡಗಿನಿತ ನಮಕುಡ್ಲ ತುಳು ವಾರ್ತೆಲು ಮುಗಿನ ನನ್ನ ಎಲ್ಲ ಈತೆ ಪೊರ್ತುಗು ನಮಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.